ಕಾರ್ಕಳ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು 10 ದಿನಗಳ ಹಿಂದೆ ಬೆಂಕಿ ತಗುಲಿ ಸುಮಾರು 20 ವರ್ಷಗಳಿಂದ ಶೇಖರಣೆಯಾಗಿದ್ದ ಪ್ಲಾಸ್ಟಿಕ್ ತ್ಯಾಜ್ಯ ಸುಟ್ಟು ಸುತ್ತಮುತ್ತಲ ಪ್ರದೇಶದಲ್ಲಿ ದಟ್ಟ ಹೊಗೆಯ ವಾತಾವರಣ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಇಲ್ಲಿಯ ನಿವಾಸಿಗಳಿಗೆ ಹೊಗೆಯಿಂದ ಉಸಿರಾಟದ ತೊಂದರೆ ಹಾಗೂ ವಿಪರೀತ ಸೆಕೆಯ ಸಮಸ್ಯೆ ಉಂಟಾಗಿತ್ತು. ತಕ್ಷಣ ಪುರಸಭೆ ಮುಖ್ಯಾಧಿಕಾರಿ ರೇಖಾ ಜೆ ಶೆಟ್ಟಿ ಅವರು ಅಗ್ನಿಶಾಮಕ ದಳದವರನ್ನು ಸಂಪರ್ಕಿಸಿ ಸತತವಾಗಿ 10 ದಿನಗಳಿಂದ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಇನ್ನು ಕೆಲವು ಕಡೆ ಹೊಗೆ ಕಂಡುಬರುತ್ತಿದ್ದು ಅದರ ಮೇಲೆ ಹಸಿ ಮಣ್ಣನ್ನು ಹಾಕಿ ನಂದಿಸುವ ಕಾರ್ಯ ಮುಂದುವರೆದಿದೆ ಎಂದು ಮುಖ್ಯಾಧಿಕಾರಿಯವರು ತಿಳಿಸಿದ್ದಾರೆ. ಡಂಪಿಂಗ್ ಯಾರ್ಡ್ ಕರಿಯಕಲ್ಲಲ್ಲಿದೆ. ಇದರಲ್ಲಿ ಮೊನ್ನೆ ಶನಿವಾರ ದಿವಸ ಬೆಂಕಿ ಕಾಣಿಸಿಕೊಂಡಿದೆ. ಇದು 20 ವರ್ಷದಲ್ಲಿ ಸಂಗ್ರಹ ಮಾಡಿದಂತಹ ಲೆಗಸಿ ವೇಸ್ಟು. ಇದಕ್ಕೆ ಬೆಂಕಿ ಕಾಣಿಸಿಕೊಂಡಾಗ ಅದು ಎಲ್ಲ ಕಡೆಗೆ ಹಬ್ಬಿ ಶನಿವಾರ ಇಡೀ ರಾತ್ರಿ ಹೊತ್ತಿ ಉರಿಯಿತು. ತಕ್ಷಣವೇ ನಾವು ಫೈರ್ ಇಂಜಿನ್ ಅವರಿಗೆ ಕರೆದು ನೀರನ್ನು ಸಿಂಪಡಣೆ ಮಾಡಿದ್ದೇವೆ. ಎಲ್ಲೆಲ್ಲ ನೀರು ಸಿಂಪಡಣೆ ಮಾಡಿ ಕಂಟ್ರೋಲಿಗೆ ತರಲಾಗಿದೆ, ಅಲ್ಲೆಲ್ಲ ಶಮನ ಆಗಿದೆ. ಆದರೂ ಕೂಡ ಅದು ಏನಾಗಿದೆ ಅಂದರೆ ಇಡೀ ಬೆಂಕಿ ಕೆಳಭಾಗಕ್ಕೆ ಹೋಗಿರುವ ಕಾರಣ ಅದನ್ನು ನಂದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನೆವರೆಗೆ ಕೂಡ ನಾವು 20ಕ್ಕಿಂತಲೂ ಹೆಚ್ಚಿನ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಿಂಪಡಣೆ ಮಾಡಿದ್ದೇವೆ. ಇನ್ನೆರಡು ದಿನದಲ್ಲಿ ಇದು ನಿಯಂತ್ರಣಕ್ಕೆ ಬರ್ತದೆ. ಅದರ ಜೊತೆಗೆ ನಾವು ಏನು ಇಲ್ಲಿ ಸಂಗ್ರಹ ಆಗಿದೆ ಡಂಪಿಂಗ್ ಯಾರ್ಡಲ್ಲಿ ಲೆಗಸಿ ವೇಸ್ಟ್, ಅದಕ್ಕೆ ಮಣ್ಣನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಣ್ಣು ಮುಚ್ಚಿದರೆ ಇಂಥ ಹೊಗೆ ಕೂಡ ವಿಷಕಾರಿ ಹೊಗೆ ಕೂಡ ಹೊರಗೆ ಬರುವುದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನಮ್ಮ ಎಲ್ಲ ಇತರ ಉಳಿದ ಕಾಮಗಾರಿಗಳು, ಇದು ವಿಂಡ್ರೋ ಪ್ಲ್ಯಾಟ್ಫಾರ್ಮ್, ನಂತರ ಎರೆಹುಳ ಗೊಬ್ಬರ ನಮ್ಮ ಆ ಕಡೆ ಇದೆ. ಅಲ್ಲಿ ಕೂಡ ಸುಮಾರು 5 ಟನ್ನಷ್ಟು ಪ್ರತಿನಿತ್ಯ ವಿಭಾಗ ಮಾಡಿದಂಥ ಹಸಿ ಕಸದಲ್ಲಿ ಗೊಬ್ಬರ ಕೂಡ ಮಾಡ್ತಾ ಇದೆ.